ಅಮಾವಾಸ್ಯೆ ಬೈಲಿನ ಕೋಳಿಕಾಡು ನಿವಾಸಿ ಮಾಲತಿ ನಾಯ್ಕ್ ಎನ್ನುವವರ ಮಗ ನಟರಾಜ್ ನಾಯ್ಕ್ ಮತ್ತು ಸ್ಥಳೀಯ ಆನಂದ ಶೆಟ್ಟಿ ಎಂಬವರು ಏರ್ಗನ್ ಹಿಡಿದುಕೊಂಡು ರಾತ್ರಿ ಬೈಕ್ನಲ್ಲಿ ಬರ್ತಾ ಇದ್ರು ಅನ್ನುವ ಆರೋಪದ ಮೇಲೆ ವನ್ಯಜೀವಿ ವಲಯ ಸಂರಕ್ಷಣಾಧಿಕಾರಿಯವರ ತಂಡ ಇಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಆಗುಂಬೆ ವನ್ಯಜೀವಿ ವಲಯ ಅರಣ್ಯಾಧಿಕಾರಿಯವರಿಗೆ ಹಾಗೂ ಅಮಾವಾಸ್ಯೆ ಬೈಲಿನ ಗ್ರಾಮಸ್ಥರಿಗೆ ದೊಡ್ಡ ವಾಗ್ವಾದವೇ ನಡೆದಿದೆ. ಏರ್ಗನ್ ಮತ್ತು ಬೈಕ್ ಅನ್ನ ವಶಕ್ಕೆ ಪಡೆದು ಇಬ್ಬರನ್ನ ಬಂಧಿಸಿ ಜಾಮೀನು ರಹಿತ ಕೇಸ್ ದಾಖಲಿಸಲಾಗಿದೆ. ಅನ್ಯಾಯವಾಗಿ ಮಗನ ಮೇಲೆ ಕೇಸ್ ದಾಖಲಿಸಿರುವುದಕ್ಕೆ ಆರೋಪಿ ನಟರಾಜ್ ಅವರ ತಾಯಿ ಅಧಿಕಾರಿಗಳ ಮುಂದೆ ಕಣ್ಣೀರು ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ನನ್ನ ಮಗ ನಿರಪರಾಧಿ, ನಮಗೆ ನ್ಯಾಯ ಬೇಕು ಎಂದು ಅಧಿಕಾರಿಗಳ ಬಳಿ ಕೈ ಮುಗಿದು ಕೇಳಿಕೊಂಡಿದ್ದಾರೆ. ಅಮಾವಾಸ್ಯೆ ಬೈಲು ವಲಯದ ವನ್ಯಜೀವಿ ವಿಭಾಗದ ಅಧಿಕಾರಿಗಳು ದೌರ್ಜನ್ಯ ನಡೆಸಿದ್ದಾರೆ ಎಂದು ಅಮಾವಾಸ್ಯೆ ಬೈಲು ಪೇಟೆಯಿಂದ ಅರಣ್ಯಾಧಿಕಾರಿಗಳ ಕಚೇರಿವರೆಗೆ ಶಾಂತಿಯುತ ಮೆರವಣಿಗೆ ನಡೆಸಿದ ಗ್ರಾಮಸ್ಥರು ಅರಣ್ಯಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ನೊಂದ ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸಲು ಇಲಾಖೆಗೆ ನೆರೆದ ಸಾರ್ವಜನಿಕರು ಕೂಡ ಆಗ್ರಹಿಸಿದ್ದಾರೆ. ಅರಣ್ಯಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ತೀವ್ರತೆಯನ್ನು ಪಡೆಯುತ್ತಿದ್ದಂತೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಾರ್ವಜನಿಕರಿಗೆ ಸೂಕ್ತ ಭರವಸೆಯ ಮಾತುಗಳನ್ನು ನೀಡಿದ ಬಳಿಕ ಸಾರ್ವಜನಿಕರು ಧರಣಿಯನ್ನ ವಾಪಸ್ ಪಡೆದಿದ್ದಾರೆ. ರೆಗ್ಯುಲರ್ ಏರಿಯಾದಲ್ಲಿ ಮೂರು ದಿನ ಆಗಿದೆ. ಬಿಡಬೇಕು ಅದು ಏನು ಆಗಲ್ಲ. ನಾವು ಯಾಕಂದ್ರೆ ಫೀಲಿಂಗ್ಸ್ ಇರೋದು ಈಗ ಅವ್ರ ಮನೆಗೆ ಅವ್ರ ಮಗನಿಗೆ ಆಗಿದ್ದು ಅವ್ರಿಗೆ ಗೊತ್ತಿತ್ತು, ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಬಂದಿದೆ ಅಷ್ಟೇ. ಸರ್ ಇವ್ರಿಗೆ ಫೋನ್ ಮಾಡಿದಾಗ ನನ್ನ ಮೇಲೆ ಕೇಸ್ ಮಾಡ್ಲಿ ಅಂತ ಹೇಳಿದ್ರು. ಇದು ಕೊಟ್ಟು ನಾನು ಮಾಡ್ಲಿ, ಅವ್ರ ಮೇಲೆ ಕೇಸ್ ಮಾಡ್ಲಿ, ಕೊಟ್ಟು ತಪ್ಪಲ್ಲ. ಇವ ತಕೊಳ್ಳೋದು ತಪ್ಪು, ಸೇಲ್ ಮಾಡೋದು ತಪ್ಪಲ್ಲ. ಇವ್ರ ಮೇಲೆ ಕೇಸ್ ಮಾಡ್ಲಿ. ಯಾರ್ಗನ್ ಹಿಡ್ಕೊಂಡು ಯಾರ್ಗನ್ನೇ ಕೇಸ್ ಹಾಕುದಂತ ಅಲ್ಲ ಸರ ಸರ
ಮಾತುಕತೆ